ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ದೊಡ್ಡ ಪತ್ರ ತಂಬುಳಿ ಮಾಡುವ ಅಂತ. ಇದು ಸಿಂಪಲಾಗಿ ಹೇಗೆ ಮಾಡಬಹುದು ಅಂತ. ಈಗ ಅದರಲ್ಲಿ ನೋಡಿ, ಇದು 1 ಕಪ್ಪು ಮೊಸರು ತಗೊಂಡಿದ್ದೀನಿ, ಗಟ್ಟಿ ಮೊಸರು. ಗಟ್ಟಿ ಮೊಸರು ಅಂದರೆ ನಾವೀಗ ಗಟ್ಟಿಯಾಗಿ ಹೀಗೆ ಬಳಸೋದಿಲ್ಲ. ಇದನ್ನು ನಾವು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಒಂದು ಸಲ ತಿರುಗಬೇಕು, ಆಗ ಅದು ತೆಳ್ಳಗಾಗ್ತದೆ. ಅಲ್ಲದಿದ್ದರೆ ಸೌಟಲ್ಲಿ ಕೂಡ ಮಾಡ್ಕೊಳ್ಬೋದು. ಈಗ ಅದಕ್ಕೆ ದೊಡ್ಡ ಪತ್ರೆ ಅಂದರೆ ಹೇಗಿರ್ತದೆ ಗೊತ್ತಿದ್ದವರಿಗೆ ಗೊತ್ತುಂಟು, ಗೊತ್ತಿಲ್ಲದವರಿಗೆ ಹೇಗಿರ್ತದೆ ಅಂತ ತೋರಿಸ್ತೀನಿ ನೋಡಿ. ಇದು ದೊಡ್ಡ ಪತ್ರೆ, ಇದು ದೊಡ್ಡ ಪತ್ರೆ ಎಲೆ ಹೀಗಿರುತ್ತೆ ನೋಡಿ. ಇದನ್ನು ನಾವು ಚೆನ್ನಾಗಿ ತೊಳ್ಕೊಂಡು ಇದನ್ನ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಇದಕ್ಕೆ ಇದನ್ನು ನಾನೊಂದು 8ರಿಂದ 10 ಎಸಳು ಇದು ಎಲೆ ತಗೊಂಡಿದ್ದೀನಿ ನೋಡಿ. ನೀರಲ್ಲಿ ಹಾಕಿ ಇಟ್ಟುಕೊಂಡಿದ್ದೀನಿ. ಈಗಂದರೆ ಸ್ವಲ್ಪ ಬಿಸಿಲಿಗೆ ಬಾಡಿ ಇರುತ್ತಲ್ಲ, ಹಾಗೆ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದು ಬರೀ ನಮಗೆ ತಂಬುಳಿಗೆ ಮಾತ್ರ ಆಗೋದಲ್ಲ, ಇದು ಸಣ್ಣ ಮಕ್ಕಳಿಗೆ ಶೀತ ಆದರೆ ಇದನ್ನು ನಾವು ಸ್ವಲ್ಪ ಹೀಗೆ ಮೇಲೆ ಕೆಳಗೆ ಸ್ವಲ್ಪ ಬಿಸಿ ಮಾಡಿ, ಅಂದರೆ ಒಂದು ಹಂಚು ಮೇಲೆ ಇಟ್ಟು ಬಿಸಿ ಮಾಡಿ, ಅದು ಎದೆಯಲ್ಲಿ ಮತ್ತು ಎದೆಯ ಸೈಡಲ್ಲಿ ಎಲ್ಲ ಇಟ್ಟು ಅದನ್ನು ಇಟ್ಟರೆ ಅದರ ಕಫ ಶೀತ ಎಲ್ಲ ಇಳಿತದೆ ಅಂತ ಹೇಳ್ತಾರೆ. ಹಾಗೆ ಮತ್ತು ಮದ್ದು ಕೊಡುವಾಗ, ಅಂದರೆ ಸಣ್ಣ ಮಕ್ಕಳಿಗೆ ನಾವು ಇದು ಸಣ್ಣ ಮಕ್ಕಳಿಗೆ ಮಾತ್ರೆ ಕೊಡ್ತೇವೆ. ಅಂದರೆ ಎಂತ ಹೇಳ್ತಾರೆ ಗೊತ್ತಿಲ್ಲ, ಅಂದರೆ ಚಿನ್ನ ಮಾತ್ರೆ ಅಂತ ಹೇಳ್ತೀವಿ ತುಳುವಲ್ಲಿ, ಕನ್ನಡದಲ್ಲಿ ಅಂತ ಹೇಳ್ತಾರೆ, ನನಗೆ ಅಷ್ಟು ಗೊತ್ತಿಲ್ಲ ಅದು. ಹಾಗೆ ಆ ಮಾತ್ರೆಯನ್ನು ಕೊಡುವಾಗ ಕೂಡ ಇದರ ರಸದಲ್ಲಿ ಕೊಡ್ತಾರೆ. ಅಂದರೆ 3 ತಿಂಗಳ ನಂತರ ಮಕ್ಕಳಿಗೆ ಇದರ ರಸದಲ್ಲಿ, ಅಂದರೆ ಅದು ಡೈಲಿ ಕೊಡಲಿಕ್ಕೆ ಇರುವುದಿಲ್ಲ, ವಾರಕ್ಕೊಮ್ಮೆ ಕೊಡಲಿಕ್ಕೆ ಇರ್ತದೆ. ಇದು ಯಾವುದಕ್ಕೆಲ್ಲ ಒಳ್ಳೆಯದಂದರೆ ಶೀತಕ್ಕೆ, ಕಫಕ್ಕೆ, ಹೊಟ್ಟೆ ನೋವಿಗೆ, ಇದಕ್ಕೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಇದು ಸಂಪು ಕೂಡ, ಅಂದರೆ ಇದು ಉಷ್ಣ ಅಲ್ಲ, ನಮಗೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಇದು ಊಟದಲ್ಲಿ ಕೂಡ ನಾವು ಬಳಸ್ಕೊಳ್ಬಹುದು ಅಂತ ಈಗ ತೋರಿಸ್ತಿದ್ದೇನೆ ನಾನು. ಈಗ ಇದನ್ನು, ಈ ಮೊಸರನ್ನು ನಾವು ಒಂದು ಸಲ ರುಬ್ಬಿಕೊಳ್ಬೇಕು ಹೇಳಿದಾಗೆ. ಅದಕ್ಕೆ 3 ಕಾಯಿ ಮೆಣಸು, ಹಾಗೆ ನೋಡಿ ಇಷ್ಟು ಕಾಯಿ ಚೂರು, ಇದನ್ನು ನಾವು ರುಬ್ಬಿಕೊಳ್ಳುವ. ಈಗ ಗ್ಯಾಸ್ ಆನ್ ಮಾಡಿಕೊಂಡೆ. ಇದಕ್ಕೀಗ ನಾವು ಒಗ್ಗರಣೆ ಇಟ್ಟು ಕೂಡ ಹಾಕ್ಕೊಳ್ಬೋದು. ಅಂದರೆ ನಾನು ಸಣ್ಣ ಮಕ್ಕಳಿಗೆ ಹೇಗೆ ಶೀತಕ್ಕೆಲ್ಲ ಹಾಕೋದು ಅಂತ ತೋರಿಸಲಿಕ್ಕೆ ಹೀಗೆ ಮಾಡ್ತಿದ್ದೀನಿ ನೋಡಿ. ಶೀತಕ್ಕೆ ಮಾಡುವಾಗ ಈ ರೀತಿ ಒಂದು ಸೈಡ್ ಹೀಗೆ ಬಿಸಿ ಮಾಡಿ, ಮತ್ತು ಈಚೆ ಸೈಡ್ ಬಿಸಿ ಮಾಡಬೇಕು. ಹೀಗೆ ಆಗುವಾಗ, ಇಷ್ಟ ಆಗುವಾಗ ಇದನ್ನು ತೆಗೆದು ನೋಡಿ, ಕೈಯಲ್ಲಿ ಹೀಗೆ ಸ್ವಲ್ಪ, ಇಷ್ಟು ಬಿಸಿ ಇಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಬಿಸಿ ಅಂದರೆ ಸಣ್ಣ ಮಕ್ಕಳು ಇರ್ತಾರಲ್ಲ, ಸ್ವಲ್ಪ ಬಿಸಿ ಅವರ ಎದೆ ಸೈಡಿಗೆಲ್ಲ ಹೀಗೆ ಇಡಬೇಕು. ಆಗ ಅವರಿಗೆ ಶೀತ ಕಡಿಮೆ ಆಗ್ತದೆ. ಈಗ ನಾನಿದು ತಂಬುಳಿಗೆ ಮಾಡುವಂಥದ್ದು. ಎಂಟರಿಂದ 10 ತಗೊಂಡಿದ್ದೇನೆ. ಮೂರು ಕಾಯಿ ಮೆಣಸು ಹಾಕೊಂಡಿದ್ದೇನೆ. ಒಂದು ಸ್ಪೂನು ಜೀರಿಗೆ ಹಾಕ್ಕೊಳ್ತೇನೆ. ಸ್ವಲ್ಪ ಬಾಡಿದರೆ ಸಾಕು, ಸ್ವಲ್ಪ ಬಾಡಬೇಕದು.
ಈಗ ಇದನ್ನು ನಾವು ರುಬ್ಬಿಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಈಗ ಇದಕ್ಕೆ ನಾವು ಇಲ್ಲಿ ತೆಂಗಿನಕಾಯಿ ಇಟ್ಕೊಂಡಿದ್ದೇವಲ್ಲ, ಈ ತೆಂಗಿನಕಾಯಿಯನ್ನು ಇದಕ್ಕೆ ನಾವು ಸೇರಿಸ್ಕೊಳ್ಬೇಕು. ಮತ್ತು ಒಟ್ಟಿಗೆ ರುಬ್ಬಿಕೊಂಡ್ರೆ ಆಯಿತು. ಈಗ ತಂಬುಳಿಗೆ ಒಂದು ಒಗ್ಗರಣೆ ಮಾಡಿಕೊಳ್ಳೋಣ. ಸ್ವಲ್ಪ ಅಡುಗೆ ಎಣ್ಣೆ, ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿ, ನಾನಿಲ್ಲಿ ಒಂದು ಕೆಂಪು ಮೆಣಸು ಹಾಕ್ಕೊಳ್ತೇನೆ ಫ್ಲೇವರಿಗೆ. ಒಂದು ಮೆಣಸನ್ನ 3 ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಈಗ ಹಾಫ್ ಮಾಡ್ಕೊಳ್ತೇನೆ. ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತೇನೆ. ಜೀರಿಗೆ ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಹಾಗೆ ಇದು ಮೊಸರು ರುಬ್ಬಿಕೊಂಡಂಥದ್ದು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಅದನ್ನೀಗ ನಾವು ತೆಳ್ಳಗೆ ಮಾಡಿಕೊಳ್ಬೇಕು. ಇದು ಕೂಡ ಅದೇ ಮೊಸರು. ನಾವು ಎಷ್ಟು ತೆಳ್ಳಗೆ ಬೇಕು ಅದನ್ನು ನೋಡಿಕೊಂಡು ಮಾಡಿಕೊಳ್ಳುವ. ನಮಗೆ ಊಟಕ್ಕೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಇಟ್ಕೊಂಡ್ರೆ ಆಯಿತು. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೇನೆ. ಒಂದು ಸ್ವಲ್ಪ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು. ನೋಡಿ, ಇಷ್ಟು ಉಪ್ಪು ಸೇರಿಸ್ಕೊಳ್ತೇನೆ ರುಚಿಗೆ ಬೇಕಾದಷ್ಟು. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ದಪ್ಪ, ತುಂಬ ತೆಳು ಮಾಡಲಿಲ್ಲ ನಾನು, ಇಷ್ಟು ದಪ್ಪ ಮಾಡ್ಕೊಂಡಿದ್ದೇನೆ. ಈಗ ನಾವು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಇದು ಮೊಸರಲ್ಲ, ಹಾಗಾಗಿ ಅದು ತುಂಬ ಬಿಸಿ ಬೇಕಾಗುವುದಿಲ್ಲ, ಇಷ್ಟು ಬಿಸಿ ಸಾಕಾಗ್ತದೆ. ಈಗ ನೋಡಿದ್ರಲ್ಲ, ದೊಡ್ಡ ಪತ್ರೆ ತಂಬುಳಿ ನೀವು ನೋಡಿದ್ರಲ್ಲ, ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ನಮಗೆ ಯಾರಿಗೆ ಜೀರ್ಣ ಆಗೋದಿಲ್ವಾ ಅವರು ನಾವು ಮಾಡಿಕೊಂಡ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಶೀತ, ಕಫ, ಜೀರ್ಣ ಆಗದಿದ್ದವರಿಗೆ ಎಲ್ಲರಿಗೆ ಇದು ಒಳ್ಳೆಯದು. ಹಾಗೆ ನೋಡಿ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ನೋಡಿ ಮಾಡಿ ಇದನ್ನು ಊಟಕ್ಕೆ ಬಳಸ್ಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಾನು ಮಾಡಿದ ಅಡಿಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮಗೆ ಯಾವಾಗಲೂ ಬೇಕು. ಹಾಗೆ ನಾನು ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ.
ಬಾಯ್.